ಅಮರನಾಥದಲ್ಲಿ ನಡೆದಿರುವ ಮೆಗಾ ಸ್ಫೋಟದಲ್ಲಿ ನಡೆದಿರುವ ಜೀವಹಾನಿಯ ಸುದ್ದಿಯ ಬೆನ್ನಲ್ಲೇ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಯಾತ್ರೆ ಕೈಗೊಂಡ 30 ಮಂದಿಯ ತಂಡ ಅಮರನಾಥಕ್ಕೆ ತಲುಪಿದ್ದು ಸುರಕ್ಷಿತವಾಗಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಘಟನೆ ನಡೆದ ಬೆನ್ನಲ್ಲೇ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ನಿರ್ದೇಶನದಂತೆ ಬಂಟ್ವಾಳ ಬೂಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ ಅವರು ಯಾತ್ರಿಗಳ ತಂಡದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇನ್ನು 28 ಕಿಲೋಮೀಟರ್ ಸಂಚರಿಸಿದರೆ ನಾವು ಯಾತ್ರಾ ಸ್ಥಳಕ್ಕೆ ತಲುಪುತ್ತೇವೆ. ಇಲ್ಲಿ ರಕ್ಷಣಾ ಕಾರ್ಯ ನಡೆಸುವ ಸೈನಿಕರು ಉತ್ತಮ ಸಹಕಾರ ನೀಡುತ್ತಿದ್ದಾರೆ. ನಾಳೆ ಬೆಳಗ್ಗೆ ಅಮರನಾಥದಲ್ಲಿ ದರ್ಶನ ಭಾಗ್ಯ ಸಿಗುವ ನಿರೀಕ್ಷೆ ಇದೆ ಎಂದು ಯಾತ್ರಾ ತಂಡದ ಸುರೇಶ್ ಕೋಟ್ಯಾನ್ ತಿಳಿಸಿದ್ದಾರೆ. ಅಮರನಾಥ ಪ್ರದೇಶದಲ್ಲಿರುವಂತಹ 2-3 ಕಿಲೋಮೀಟರ್ಗಳ ಹಿಂದೆ ಅಲ್ಲಿ ಸ್ವಲ್ಪ ಕಡೆ ಮಾತ್ರ ರೀತಿಯ ಡ್ಯಾಮೇಜ್ ಆಗಿದೆ ಮತ್ತು ಯಾವುದೇ ರೀತಿಯ ತೊಂದರೆಗಳಿಲ್ಲ. ಇಲ್ಲಿರುವ ನಮ್ಮ ಕರ್ನಾಟಕದ ಹಾಗೂ ಎಲ್ಲ ಯಾತ್ರಾರ್ಥಿಗಳು ತುಂಬಾ ಸೇಫ್ ಆಗಿದ್ದಾರೆ, ಯಾವುದೇ ತೊಂದರೆ ಇಲ್ಲ. ಜೈ ಭಾರತ್ ಮಾತಾ. ಜೈ ಭಾರತ್. ನಾವು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಿಂದ ಅಮರನಾಥ ಯಾತ್ರೆಗೆ ಸುಮಾರು 30 ಮಂದಿ ಬಂದಿದ್ದೇವೆ. ಇಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ. ಇಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಲಿಲ್ಲ. ಅದೇ ರೀತಿ ನಮ್ಮ ದೇಶದ ಸೈನಿಕರು ಸುಮಾರು 100 ಕಿಲೋಮೀಟರ್ಗಳ ಹಿಂದಿನಿಂದಲೂ ನಮ್ಮನ್ನು ರಕ್ಷಣೆಯ ಮೂಲಕ ಯಾವುದೇ ರೀತಿ ತೊಂದರೆಯಾಗದ ಮೂಲಕ ಇಲ್ಲಿವರೆಗೆ ತಲುಪಿಸಿದ್ದಾರೆ. ಇನ್ನು ಕೇವಲ 28 ಕಿಲೋಮೀಟರ್ಗಳ